ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಮಂಗಳೂರಿನ ಕದ್ರಿಯಲ್ಲಿರುವ ಹುತಾತ್ಮ ಸ್ಮಾರಕದ ಬಳಿ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಗಣ್ಯರು ಯೋಧರ ಸ್ಮಾರಕಕ್ಕೆ ಪುಷ್ಪನಮನವನ್ನು ಸಲ್ಲಿಸಿ ಗೌರವ ವಂದನೆಯನ್ನು ಸೂಚಿಸಿದರು. ಈ ವೇಳೆ ಸೈನಿಕರ ಸಂಘದ ಮಾಜಿ ಅಧ್ಯಕ್ಷ ನಿಟ್ಟೆಗುತ್ತು ಶರತ್ ಭಂಡಾರಿ ಮಾತನಾಡಿ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಸೈನಿಕರು ಹೋರಾಟ ಮಾಡಿದ ಯಶೋಗಾಥೆಯನ್ನು ವಿವರಿಸಿದರು. ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ದೇಶ ಕಾಯುವ ಸೈನಿಕರಿಂದಾಗಿ ನಾವೆಲ್ಲರೂ ನೆಮ್ಮದಿಯ ಜೀವನ ನಡೆಸುವಂತಾಗಿದೆ. ತಮ್ಮ ಪ್ರಾಣದ ಹಂಗು ತೊರೆದು ಈ ದೇಶಕ್ಕಾಗಿ ಹೋರಾಟ ಮಾಡುವ ಸೈನಿಕರಿಗೆ ಗೌರವ ಸೂಚಿಸುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಎಂದರು. ಮಂಗಳೂರು ಲಯನ್ಸ್ನ ಸತೀಶ್ ರೈ, ಪಾಲಿಕೆಯ ಸದಸ್ಯ ಶಕೀಲಾ ಕಾವಾ, ಬಿಜೆಪಿಯ ರೂಪಾಡಿ ಮಂಗೇರ, ಪೂಜಾ ಪೈ, ಪ್ರಶಾಂತ್ ಪೈ, ಐಎನ್ ರೈ ಸೇರಿದಂತೆ ಹಲವು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. बोलो भारत माता की जय, बोलो भारत माता की जय, बोलो भारत माता की जय, वंदे मातरम, वंदे मातरम, वंदे मातरम. सैल्यूट, ऑर्डर. 22 ವರ್ಷ ಆಯಿತು ನಮ್ಮ ಕಾರ್ಗಿಲ್ ಯುದ್ಧವಾಗಿ 1999 ಜುಲೈಯ ನಂತರ. ಇದರ ಆಚರಣೆಯಾಗಿ ಇವತ್ತು ನಾವೆಲ್ಲ ಇಲ್ಲಿ ಒಟ್ಟುಗೂಡಿದ್ದೇವೆ. ಒಂದು 3-4 ನಿಮಿಷ ನಾನು ನಿಮಗೆ ಕಾರ್ಗಿಲ್ ಬಗ್ಗೆ ಒಂದು ಮಾಹಿತಿ ಕೊಟ್ಟು ಬಿಡ್ತೇನೆ. ಕಾರ್ಗಿಲ್ ಒಂದು ಜಿಲ್ಲಾ ಪಟ್ಟಣ ಲಡಾಖ್ನಲ್ಲಿ ಸೂರಾ ನದಿಯ ತಟದಲ್ಲಿ ಉಂಟು. ಸೂರಾ ನದಿ ಇಂಡಸ್ ರಿವರ್ ಅಂದರೆ ಸಿಂಧು ನದಿಯ ಉಪನದಿಯಾಗಿ ಉಂಟು. ಸರಿಸುಮಾರು 8800 ಫೀಟ್ ಎತ್ತರದಲ್ಲಿ ಉಂಟು. ಒಂದು ಲೇದಿಂದ ಶ್ರೀನಗರಕ್ಕೆ ಹೋಗುವ ರಾಷ್ಟ್ರ ರಸ್ತೆ NH1D ಯಲ್ಲಿ ನಡುವಲ್ಲಿ ಮಧ್ಯದಲ್ಲಿ ಸಿಗ್ತದೆ ಇದು ಕಾರ್ಗಿಲ್. ಇದು ಗಡಿ ಪಾಕಿಸ್ತಾನ ಭಾರತ ಗಡಿಯಿಂದ ಒಂದು 10-15 ಕಿಲೋಮೀಟ್ರು ಒಳಗೆ ಉಂಟು. ಈ ಕಾರ್ಗಿಲ್ನಲ್ಲಿ ಉತ್ತರ ಭಾಗದಲ್ಲಿ ಸಿಯಾಚಿನ್ ಗ್ಲೇಷಿಯರ್ ಉಂಟು. ಈ ಸಿಯಾಚಿನ್ ಗ್ಲೇಷಿಯರ್ ಮತ್ತು ಕಾರ್ಗಿಲ್ನ ಉತ್ತರ ಭಾಗದ ಪ್ರದೇಶದಲ್ಲಿ 1947 ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪಾಕಿಸ್ತಾನದೊಟ್ಟಿಗೆ ಚಿಕ್ಕ ಮುಕ್ಕ ಗಡಿಯಲ್ಲಿ ಘರ್ಷಣೆ ನಡೀತಾ ಇರ್ತಿತ್ತು. 1984ರಲ್ಲಿ ಆಪರೇಷನ್ ಮೇಘದೂತ್ನಲ್ಲಿ ಭಾರತದ ಸೇನಾ ಪಡೆಗಳು ಈ ಕಾರ್ಗಿಲ್ನ ಉತ್ತರದ ಭಾಗದಲ್ಲಿರುವ ಈ ಪ್ರದೇಶಗಳನ್ನು ಮತ್ತೆ ಸಿಯಾಚಿನ್ ಗ್ಲೇಷಿಯರನ್ನು ಸ್ವಾಧೀನಪಡಿಸಿಕೊಂಡು 1984 ನಂತರ ನಾವು ಅಲ್ಲಿ ನಮ್ಮ ನೆಲೆಯನ್ನು ಸ್ಥಾಪಿಸಿಕೊಂಡಿದ್ದೆವು. ಮಂಗಳೂರಿನ ಹೃದಯ ಭಾಗವಾದಂಥ ಕದ್ರಿಯ ಪಾರ್ಕ್ ಪರಿಸರದಲ್ಲಿರುವಂಥ ಯೋಧರ ಏನು ಈ ಮಾನ್ಯುಮೆಂಟ್ ಇದೆ, ಸ್ಮಾರಕ, ಆ ಪರಿಸರದಲ್ಲಿ ವಿಶೇಷ ಆ ಒಂದು ಯೋಧರಿಗೆ ಗೌರವ ಕೊಡುವಂಥ ಕೆಲಸ ಕಾರ್ಯಗಳನ್ನು ಈ ಸ್ಮಾರಕದಲ್ಲಿ ನಾವು ಮಾಡಿದ್ದೇವೆ. ಒಂದಂತೂ ನಮ್ಮ ಶರತ್ ಭಂಡಾರಿಯವರು ಆ ಒಂದು ಕಾರ್ಗಿಲ್ ವಿಜಯದ ಸಂದರ್ಭದಲ್ಲಿ ಯಾವ ರೀತಿ ಯೋಧರು ತಮ್ಮ ಭಾರತದ ರಕ್ಷಣೆಗಾಗಿ ತಮ್ಮ ಜೀವನ ತೆರೆದದ್ದು ಮಾತ್ರ ಅಲ್ಲದೆ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದರು ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು. ಹಾಗಾಗಿ ಪ್ರತಿಯೊಂದು ಭಾರತದಲ್ಲಿ ನೆಲೆಸುವಂಥ ವ್ಯಕ್ತಿ ತಮ್ಮ ಜೀವನದಲ್ಲಿ ಅವನ ಮನೆ ಪರಿಸರದಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನಗಳನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾನೆ ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತ ಯಾರು ಅಂತ ಹೇಳಿದರೆ ಆ ಯೋಧರು ಆ ಗಡಿಯನ್ನು ಯಶಸ್ವಿಯಾಗಿ ಕಾಯ್ತಾ ತಮ್ಮ ಸೇನೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಿರುವಂಥ ಕಾರಣ ಇವತ್ತು ನಾವೆಲ್ಲರೂ ಇಲ್ಲಿ ಭಾಳ ಯಶಸ್ವಿನಿಂದ ನೆಲೆಸ್ತಾ ಇದ್ದೇವೆ, ಭಾಳ ಯಶಸ್ವಿಯಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ.